ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್. ಬನ್ನಿ ಇವತ್ತು ಗುರುಪುರದಲ್ಲಿ ಇರುವಂತಹ ಸತ್ಯದೇವತಾ ಮಂದಿರಕ್ಕೆ ಹೋಗಿ ಬರುವ. ಇದು ನಮ್ಮ ಮನೆಯ ಪಕ್ಕದಲ್ಲಿರುವಂತಹ ಬಸ್ ಸ್ಟಾಪ್. ನೋಡಿ, ಇಲ್ಲಿಂದ ನೋಡಿದರೆ ದೂರದಿಂದ ಬೆಟ್ಟ ಗುಡ್ಡ ಎಲ್ಲ ಕಾಣ್ತದೆ ನಮಗಿಲ್ಲಿ. ಇದುವೇ ನೋಡಿ ಗುರುಪುರದಲ್ಲಿರುವಂತಹ ಸತ್ಯದೇವತಾ ಶ್ರೀ ಧರ್ಮದೇವತಾ ಮಂದಿರ. ನಾವಿಲ್ಲಿ ವರ್ಷಕ್ಕೊಂದ್ಸರ್ತಿ ಬರ್ತೇವೆ ಆಟಿ ತಿಂಗಳಲ್ಲಿ. ಆಟಿ ತಿಂಗಳಂದರೆ ಆಗಸ್ಟಿಂದ ಜುಲೈಯಿಂದ ಆಗಸ್ಟ್ವರೆಗಿನ ದಿನಗಳನ್ನು ಆಟಿ ತಿಂಗಳು ಅಂತ ಹೇಳ್ತೇವೆ ನಾವಿಲ್ಲಿ ತುಳುನಾಡಲ್ಲಿ. ಈ ಟೈಮಲ್ಲಿ ನಾವಿಲ್ಲಿಗೆ ಬಂದು ಸಿಯಾಳ ಅಂದರೆ ಬೊಂಡ ಮತ್ತು ಹೂವನ್ನು ಇಲ್ಲಿ ತಂದು ಕೊಡ್ತೇವೆ. ಯಾಕಂದರೆ ನಾವಿಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ತೀರ್ಕೊಂಡಿದ್ರೆ, ಮದುವೆ ಆಗದೇ ಇರುವಂಥ ಚಿಕ್ಕ ವಯಸ್ಸಿನಲ್ಲಿ ತೀರ್ಕೊಂಡಿದ್ರೆ ಅಂಥವರಿಗೆ ಇಲ್ಲಿ ನಾವು ಮದುವೆ ಮಾಡಿಸಿರ್ತೇವೆ. ಹಾಗಾಗಿ ವರ್ಷಕ್ಕೊಮ್ಮೆ ಬಂದಿಲ್ಲಿ ನಾವು ಹರಕೆ ಕೊಟ್ಟು ಹೋಗ್ತೇವೆ. ಪ್ರೇತಗಳ ಮದುವೆ ಎಂದರೆ ಯಾರಾದರೂ ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡಿರ್ತಾರಲ್ಲ, ಹುಡುಗ ಅಥವಾ ಹುಡುಗಿ ನಮ್ಮ ಫ್ಯಾಮಿಲಿಯಲ್ಲಿ, ಅಂಥವ್ರಿಗೆ ಈಗ ಮದುವೆ ಏಜ್ ಆಗ್ತದಲ್ಲ, ಆ ಟೈಮಲ್ಲಿ ನಾವು ಅವರಿಗೆ ಅಂಥದ್ದೇ ತೀರಿ ಹೋಗಿರುವಂಥ ಹುಡುಗ ಅಥವಾ ಹುಡುಗಿ, ನಮ್ಮದು ಹುಡುಗ ಆಗಿದ್ರೆ ಹುಡುಗಿಯನ್ನು ನಾವು ಬೇರೆ ಫ್ಯಾಮಿಲಿಯಿಂದ ಹುಡುಕಬೇಕು. ಅದು ಸಂಬಂಧ ಕೂಡಿ ಬಂದರೆ ನಾವು ಮದುವೆ ಮಾಡ್ಬೋದು. ಅಂದರೆ ನಾವೀಗ ಜೀವಂತ ಇದ್ದರೆ ಹೇಗೆ ಮದುವೆ ಮಾಡ್ತೇವೆ ಅದೇ ಕ್ರಮದಲ್ಲಿ ಮದುವೆ ಮಾಡ್ತಾರೆ. ಎಲ್ಲ ಮದುವೆ ಮತ್ತು ಬೀಗರೂಟ ಎಲ್ಲ ಇರ್ತದೆ. ಆಗ ಕೂಡ ಒಂದು ವೇಳೆ ಆ ಥರ ಸಂಬಂಧ ಸಿಗದಿದ್ದರೆ, ನಮ್ಮ ಹುಡುಗನಿಗೆ ಅಥವಾ ಹುಡುಗಿಗೆ ಆ ಥರ ಸಂಬಂಧ ಕೂಡಿ ಬರದಿದ್ದರೆ, ನಾವು ಇಲ್ಲಿ ಬಂದು ಗುರುಪುರದಲ್ಲಿರುವಂತಹ ಶ್ರೀ ಸತ್ಯದೇವತಾ ಮಂದಿರಕ್ಕೆ ಬಂದು ಇಲ್ಲಿ ನಾವು ಮದುವೆ ಮಾಡಿಸ್ಬೋದು. ಇಲ್ಲಿ ಮಾಡ್ತಾರೆ ಅವರು. ಅಂದರೆ ವರ್ಷಕ್ಕೊಂದು ಸರ್ತಿ ಮಾತ್ರ ಇಲ್ಲಿ ನಡೆಯುವುದು ಈ ಪದ್ಧತಿ, ಈ ಕಾರ್ಯಕ್ರಮ. ಅಂದರೆ ಇದು ಈ ತಿಂಗಳಲ್ಲಿ ಆಟಿ ತಿಂಗಳಲ್ಲಿ ಮಾತ್ರ ಇಲ್ಲಿ ಆಗ್ತದೆ. ಈ ಟೈಮಲ್ಲಿ ಬಂದು ನೀವು ನಿಮ್ಮದೇನಾದರೂ ಆ ಥರ ಮದುವೆ ಏನಾದರೂ ಇದ್ದರೆ ಇಲ್ಲಿ ಮೊದಲೇ ಬಂದು ಹೇಳಿ ವಿಚಾರಿಸಿ ಹೆಸರು ಕೊಟ್ಟು ಹೋದರೆ ಇಂಥ ದಿನ ಬನ್ನಿ ಅಂತ ಹೇಳ್ತಾರೆ ಅವರು. ಆ ದಿನ ಬಂದಿಲ್ಲಿ ಮದುವೆ ಮಾಡಿಸ್ಬೋದು. ಮತ್ತು ನೀವು ವರ್ಷಕ್ಕೊಂದ್ಸರ್ತಿ ಬರಬೇಕಾಗ್ತದೆ. ವರ್ಷಕ್ಕೊಂದ್ಸತಿ ಈ ಮಂತಲ್ಲಿ ಬಂದು ಸಿಯಾಳ ಮತ್ತು ಹೂವನ್ನು ಹರಕೆ ಕೊಟ್ಟು ಹೋಗ್ಬೋದು. ಈ ಪ್ರೇತಗಳ ಮದುವೆ ಎನ್ನುವುದು ನಮ್ಮ ತುಳುನಾಡಿನವರ ಒಂದು ನಂಬಿಕೆ. ಕೆಲವರಿಗೆ ಇದು ಸುಳ್ಳು ಅಂತ ಅನಿಸ್ಬೋದು, ಆದರೆ ಇಲ್ಲಿ ನಾವು ತುಂಬಾ ನಂಬ್ತೇವೆ ಇಂಥದ್ದನ್ನೆಲ್ಲ. ಅದು ಅವರವರ ನಂಬಿಕೆ ಮೇಲೆ ಬಿಟ್ಟದಲ್ವಾ. ನಾವಿಲ್ಲಿ ನಂಬ್ತೇವೆ, ಆಚರಣೆ ಕೂಡ ಮಾಡ್ತೇವೆ. ಇವತ್ತಿನ ವ್ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ.